ಉಂಡು ಲೈಕ್ ಇಲ್ಲಿ ಒಂದೇ ಭಾರತ ಇನಾಗ್ರೇಷನ್ ಜರ್ನಿ ಇರ್ತದೆ ಗುಡ್ಲಾರ್ದು ಗೋವಾ ಹೋಗಿನ ಸೊ ಅಂಚೆ ಇಲ್ಲಿ ಐಟುಲ್ಲ ಗೋವಾ ಹೋಗಿ ವಾಪಸ್ ಬರೋದಿಲ್ಲ ಮಡ್ಗಾಂವ್ ಹೋಗ್ಬೋದು ಸೊ ಗಮ್ಮತ್ತಾಗ ಒಂಥರ ಏರೋಪ್ಲೇನ್ ಪೋಯಿನ ಅನುಭವ ಸೀಟ್ ಹೋಗೋಣ ಗುರು ನಿತಿನ್ ಮೇಕಲು ಸೊ ಎಂಚಾണ് ಎಕ್ಸ್ಪೀರಿಯನ್ಸ್ Something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. Yeah. Is this really happening? I can't believe it's true. I'm just as surprised as you. This really happening? I can't be too sure, but one day I'll be yours again. One day I'll be yours. One day I'll be yours. One day I'll be Life lessons come one in a dozen. The other 11 get something from nothing. Life lessons come one in a dozen. The other 11 get something from nothing. Life lessons come one in a dozen. The other 11 get something from nothing. Life changes just open the door. One thing's certain, I'll always be yours. Is this really happening? I can't believe it's true. I'm just as surprised as you. ನಮ್ಮ ವಂದೇ ಭಾರತದ ಟಾಯ್ಲೆಟ್ ಏತ್ ಶೋಕುಂಡು ಬಂದ ಈರೊಂಜಿ 5 ಸ್ಟಾರ್ ಹೋಟೆಲ್ ಬತ್ತಿನ ಫೀಲ್ ಆಗ್ತದೆ ಒಂದು ವಾಶ್ರೂಮ್ ಆತ ಒಂದು ಶೋಕುಂಡು ಬಂದಿದೆ ಒಂದು ಬಯೋಡಿಗ್ರೇಡೇಬಲ್ ವಾಶ್ರೂಮ್ ಕೊಮ್ಮೋಡು ಬೈಕ್ ಕೂಡ ನಮ್ಮ ದುಮ್ಮದ ಲೆಕ್ಕ ನೋಟೆ ಮಾತ್ರ ನೋಡುವ ಒಂದಿಜ್ಜಿ ಆ್ಯಂಡ್ ಒಂದು ಟಿಶ್ಯೂನ ಕೊಡ್ತೇನೆ ಲೈಕ್ ಬಾರ್ರಿಗೆ ಮುಂದೆ ಕಮೋಡು ಪ್ರೆಸ್ ಮಲ್ಪರಿಗೆ ಫ್ಲಶ್ ಮಲ್ಪರಿಗೆ
ಮತ್ತು 3 ಕ್ಯಾಂಡಲ್ ಒಂದು ಬಿರಿಯಾನಿ ಆಯ್ತು ಲೆಕ್ಕನೆ ಮೋಲ್ತದೆ ಒಂದು ಪುರ ಬಜಿ ಏನು ನಾರ್ಕೋಟ್ ಕಂಪೆನಿದ ಒಂದು ಜಾಗವಾರ್ದಾಗಲ್ಲ ಬಟನ್ ಒತ್ತಿ ಬೆಟ್ಟಿಗೆ ನೀರು ಬರ್ಕೊಂಡು ಮಗ ತಂದಾತಿಗೆ ಸ್ಟಾಪ್ ಅಂತ ಬರ್ತದೆ ಅಂಚನೆ ಮೂಲು ಒಂದು ಸೋಪ್ ವಾಟರ್ ನಮ್ಮ ಕೈ ದೆಕ್ಕಿ ಬರ್ತಾ ಡ್ರೈಯರ್ ಉಂಟು ಅದು ಸೋಪ್ ಡ್ರೈ ಹಾಕೋದು ಫ್ರಾಗ್ರೆನ್ಸ್ ಉಂಟು ಮಿರರ್ ಈತು ಶೋಕದ ಒಂದು ವ್ಯವಸ್ಥೆ ಮಾಡಿದ್ರೆ ಬಂದ ಗ್ರೇಟ್ ಎಲ್ಲ ಅತ್ಯಾಧುನಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸ್ವದೇಶದ ಚಿಂತನೆ ಭಾರತೀಯ ವ್ಯವಸ್ಥೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ತಂತ್ರಜ್ಞಾನದ ಆಧಾರದಲ್ಲಿ ಒಂದು ಹೊಸ ಪ್ರಯೋಗ ವಂದೇ ಭಾರತ್. ಇದರಲ್ಲಿ ಹೋದಾಗ ಮೊದಲ ಬಾರಿ ಹೇಳಿದಾಗೆ ವಿಮಾನದಲ್ಲಿ ಹೋದ ಅನುಭವ ಹೊಸ ಜಾಗವನ್ನು ಹಾಗೆ ಹೊಸ ಇದರ ಜೊತೆಗೆ ನಮಗೆ ಪ್ರಕೃತಿ ವೀಕ್ಷಣೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೂತು ಮೀಟಿಂಗ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಂದರೆ ಅತ್ಯಾಧುನಿಕವಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಜೋಡಿಸಿ ಮಾಡಿರ್ತಕ್ಕಂಥ ಹೊಸ ಅನುಭವ ಆಗುತ್ತೆ. ನಾನು ರೈಲಲ್ಲಿ ಹೋಗ್ತಾ ಇದ್ದೇನೆ ವಿಮಾನದಲ್ಲಿದ್ದೇನೆ ಅನ್ನುವಂಥ ಸಂಶಯಗಳು ಮೂಡುವ ರೀತಿಯಲ್ಲಿ ಎಂಚಾನು ಗಮ್ಮತ್ತಾಡ ನಾನು ಒಂಜಿ ನಮ್ಮ ಒಂಜಿ ಬೊಂಬೈದ ಜವನಿ ಉಳ್ಳೇರು ಇಡೆ ಬೈತಿನಾರು ಉದಾಹರಣೆ ಇರ್ದ ನಿಶ್ಚಿತ್ ಇದಕ್ಕೆ ಎಂಚಾನು ಇದು ಬೊಂಬೈ ಹಿಡ್ದು ಇಡೆ ಬೈದ ಬೊಂಬೈ ಹಿಡ್ದು ತೂತಾರ ಇದು ಹಾಂ ಸೇಮ್ ಎಕ್ಸ್ಪೀರಿಯನ್ಸ್ ಸೇಮ್ ಉಂಡು ಎಡೆ ಅದು ಊರೋಡು ನಮ್ಮಕ್ಕೆ ಆ್ಯಕ್ಚುಲಿ ಬೆಂಗಳೂರದ್ದು ಐ ಮೀನ್ ಉಡುಪಿಡ್ದು ನಂಗೆ ಬಾಂಬೆ ಬೋರ್ಡು ಬಟ್ ಬಾಂಬೆಗೆ ಇಜ್ಜಿ ಮಲ್ಪರ ಆಪಿಜಿಗೆ ಅದ ಆಪ್ಷನ್ ಇಜ್ಜಿ ಅದು ನೆಟ್ ಒಂದೇ ಭಾರತ ಹಾಂ ಮ್ಯಾಕ್ಸಿಮಮ್ ಸೊ ನಮಗೆ ಅಪ್ಪನ ಬೆಂಗಳೂರಿಗೆ ಒಂಜಿ ಮಲ್ಪೊಲಿ ರೂಟು ಬೆಂಗಳೂರಿಗೆ ಆಪು ಅದ ಬ್ಯಾಂಗ್ಳೂರ್ಗೂ ಒಂದು ಎಲೆಕ್ಟ್ರಿಫಿಕೇಶನ್ ಆಯ್ಬೇಕು ಒಂದು ಟ್ರೈನ್ ಎಲೆಕ್ಟ್ರಿಫಿಕೇಶನ್ ಅವಳು ಆತು ಸೊ ಐಕ್ ಮಲ್ತಂಡೆ ಎಡ್ಡೆ ಒಂದೇಕ ನನ್ನ ಜನ ಅಂಡ ಎಡ್ಡೆ ಜನ ಐಜಿಡೆ ಮಾತ್ರ ಒಂಚೂರು ಬಂಗ ಈಗ ನೆಟ್ಟರು ತುಂಬ ಒಂದೇ ಭಾರತ ಬೋತಾರೆ ಮುಂಬೈ ಬಾಂಬೆ ಬೋತಾರೆ ಅವಡೆ ಮುಂಬೈ ಟು ಶಿರ್ಡಿ ಬೋತಾರೆ local that in a time save must happen panas included like in a time la must worry populi bega or bar comfortable agpoli ನಿಜ ಇದಕ್ಕೆ ಎಂಚಾನ ಎಡ
ಭಾರಿ ಎಂಟದೆ ಈ ಟ್ರೈನ್ ನಮ್ಗೆ ಗೊತ್ತಿರತ್ತ ಟ್ರೈನ್ ಉಡುಪಂಪಿನ ನಮ್ಗೆ ಮೊದಲು ಕರ್ತವ್ಯ ರೇಪಣ್ಣ ಇವತ್ತು ಫ್ಲೈಟ್ ಅದು ಡಿಫೆನ್ಸ್ ಬಂದಾಗ ಫ್ಲೈಟ್ ಹೋದಾಗ ವಾ ಅನುಭವ ಅಂಚಿನ ನೆಟ್ವರ್ಕ್ ಆಯ್ತು ಆನ್ ಬೋರ್ಡ್ ಐಡೆಂಟ್ ಏರ್ ಹೋಸ್ಟೆಸ್ ಉಂಟು ಅಂಚಿನ ನೆಟ್ಲ ಆನ್ ಬೋರ್ಡ್ ಆಫೀಷಿಯಲ್ಸ್ ಒಡಮುಟ್ಟ ಪ್ರತಿ ಬೋರ್ಡ್ ನನಗೊಂದು ಒಂದು ಟಾಪ್ ಬ್ಯಾಕ್ ಬಟನ್ ಬಂದು ಅದನ್ನು ಮುಗಿದು ನಮ್ಮ ಏನಾಯ್ತು ಟ್ರೈನ್ ಆಪರೇಟರ್ ಹೋಗ್ತದೆ ಅದನ್ನು ಡೈರೆಕ್ಟ್ ಪಾತಿರೋದು ಎಮರ್ಜೆನ್ಸಿ ಆಮೇಲೆ ಇರ್ತದೆ ಸೊ ಅಂಚೆ ಪಾತಿರೋದು ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು ಎಮರ್ಜೆನ್ಸಿ ಮಾಡ್ತೀವಿ ಇದೆಲ್ಲ ಮಾಡ್ಬೋದು ಇದನ್ನು ಪೆನಾಲ್ಟಿ ಮಾಡಿದ್ರೆ ಸೊ ಅವು ಕೂಡ ಒಡಮುಟ್ಟ ನಮ್ಮ ಈ ಹೋಟೆಲ್ ಕೂಡ ಏನ್ ಒಂದು ಬಾತ್ರೂಮ್ ಆ ಲೆವೆಲ್ ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ಆ ಲೆವೆಲ್ ಒಂಥರ ಸ್ಲೈಡ್ ಸೀಟ್ ಟೈಪ್ ಡೋರ್ ಬಂದು ಭಾರಿ ಶೋಕ್ ಒಂದು ಫುಡ್ ಮೇಯ್ನ್ ಅದು ಫುಡ್ ಇರ್ತದೆ ನನಗೆ ಫುಡ್ ಬರೆಯೋದು ಭಾರಿ ಶೋಕದ ಫುಡ್ ರ್ಯಾಪ್ ಮಲ್ತದ್ದು ಒಂದು ಇತ್ತು ಶೋಕ್ ಇತ್ತು ಮಾಡಿ ಕ್ಲೀನ್ ಅದು ಐದು ಪುಲಾವ್ ಇರ್ತದೆ ಮತ್ತು ಗುಲಾಬ್ ಜಾಮೂನು ಪನ್ನೀರ್ ಚಪಾತಿ ರೊಟ್ಟಿ ಚಪಾತಿ ಯೂಶಲಿ ಮೂವ್ ಆದಾಗ ಹೆಚ್ಚಿನ ಬರ್ತಾರೆ ಎಲ್ಲ ಟೂರಿಸ್ಟ್ ಅಂಚ ಬಟ್ ನಿಮಗೆ ಗೊತ್ತಿನ ಕ್ವಾಲಿಟಿ ಕೂಡ ನಮ್ಮ ಫುಡ್ಗಳ ಈ ಟ್ರೈನ್ ಬರೋದು ಇಲ್ಲ ಜಾಸ್ತಿ ಅನ್ಸಿಂದಲ್ಲ ಮೂರು ಕ್ವಾಲಿಟಿ ನಮ್ಮ ಏನು ಸಫರ್ ಮಾಡ್ತೀವಿ ಸೊ ಪುರದಿಲ್ಲ ಬರೋದು ಪುರದಿಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಮಂಗಳೂರು ರೋಡ್ದು ಮಡಗಾವು ದಿನಾಲ ಹೋಗ್ಬೋದು ಕಾಲೆ ಹೋಗ್ಬೋದು ಮಧ್ಯಾಹ್ನ ಹೋದವರು ರೀಚ್ ಆಗ್ಬೋದು ಪಕ್ಕ ಬೈಯಾರ್ದು ಬಿಡೋದ್ರಿಂದ ರಾತ್ರಿ ಬರ್ಬೋದು ನನ್ನ ವಾಪಸ್ ಗೋವಾ ಸಿಟಿಗೆ ಬರೋದು ಇದು ಅಂಚೆ ದುಡ್ಡು ಹೋಗ್ಲ ನನಗೆ ಬೆಂಗಳೂರದ್ದು ಒಂದು ಏನು ಆವಡು ಒಂದೇ ಭಾರತ್ ಸೊ ಅದ ಬೆಂಗಳೂರು ಹೋಗಿನಾಗ ನಮ್ಮ ಉಡುಪಿ ಬೆಂಗಳೂರು ಹೋಗಿನಾಗ ಸುಮಾರು ಜನ ಹೋಗ್ತಿದೆ ಅದನ್ನೆಲ್ಲ ನನಗೆ ಬಸ್ ಹೆಲ್ಪ್ ಆಗುತ್ತೆ ಅಂಚೆ ಬಾಂಬೆಗೆ ಆಗ್ತಿದೆ ಬಂದ ಅದು ಒಂದು ಲಿಮಿಟೇಷನ್ ಉಂಟು 5 ಕಿಲೋಮೀಟರ್ ಮಾಡ್ಬೋದು ಸೊ ಅಂಚೆ ಬಾಂಬೆಗೆ ಆಗ್ತಿದೆ ಬಂದಿದೆ ಎಂಟ್ರಿ ಇನಾಗ್ರೇಷನ್ ಬರ್ತದೆ ಬೋಟಿನ ಎರಡೇ ಕುಳಿತೇವೆ ನಮ್ಮ ಲಕ್ಕನೆ ಜನರ ಲಕ್ಕನೆ ಮಡಗಾಂವ್ ಬೈದೇನೆ ಇದು ಭಾರಿ ಖುಷಿ మన కార్యకర్తలు మెంగాల టైం స్పెండ్ ಮಾಡ್ತಾರೆ ಅವರ ಎಂಕ್ಲೇಜ್ ಭಾರಿ ದುಮ್ಮುಗಳ ಅಂಚನೆ ಎಂಪಿ ನಗಲು ಎಂಎಲ್ಎ ನಗಲು ಅವಾಗ ಜನ ಕಷ್ಟ ರಾದ ರಿಯಾಕ್ಷನ್ ಖುಷಿ ಈ ಮೋದಿ ಈ ದೇಶ ಪ್ರಗತಿ ಪತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಸಮೃದ್ಧಿ ಆಗ್ತದೆ ಜಗತ್ತು ಮೆಚ್ಚುನಂಚೆ ಆಗ್ತದೆ ಅವಿನ ಜನಕ್ಕೆ ಇಡೀ ಕಡೆ ಬಡವೇ ನಾನೆಲ್ಲ ಇಂಗ್ಲೀಷ್ ಈ ಟ್ರೈನ್ ಹೋಗ್ಬಂದು ಇಂಗ್ಲೀಷ್ ಆಗ್ತಿಲ್ಲ ವಿಸ್ಮಯ ನಿಮ್ಗೆ ನಿಜವಾದ ಈ ಟ್ರೈನ್ ಹೋಗಿಲ್ಲ ನಿಮ್ಗೆ ಫಾರಿನ್ ಹೋಗಿಲ್ಲ ನಮ್ಮ ದುಡ್ಡಿನ ಕಾಲ ಫಾರಿನ್ ಹೋಗ್ತಕ್ಕ ತೋಜಿ ಅಂಜಲ್ಲ ಇಡೀ ಈ ಕಾಲದಲ್ಲಿ ಹೈ ಸ್ಪೀಡ್ ಎ ಸಿ ಹೋಗಿದ್ದು ಫ್ರೀ ಆದ ಬೋದು ಬರೋದಿಲ್ಲ ಇಡೀ ಫ್ರೀ ಆದ ಬರ್ತೇವೆ ಆದ ಸಾರ್ವಜನಿಕರಿಗೆ ಕಡಿಮೆ ಖರ್ಚು ಒಂದು ಹೈ ಸ್ಪೀಡ್ ಅತಿ ವೇಗವಾದ ಫೋರ್ ಜಿ 6G 5G 6G ಬರೋ ಈ ಕಾಲಲ್ಲ ಈ ಒಂದು ತಂತ್ರಜ್ಞಾನದ ಮುಖಾಂತರ ದೇಶ ಅಭಿವೃದ್ಧಿ ಆಗೋದು ಈ ಸಂದರ್ಭ ನಮ್ಮ ಮೋದಿ ಜೈ ಮೋದಿಗೋಸ್ಕರ ಮೋದಿ ನಮ್ಮ ನಿರಾವರ ಗೆಂದದ್ದು ಮೋದಿ ರಕ್ಷಣೆ ಜವಾಬ್ದಾರಿ ನಮ್ಮ ಊರೆಲ್ಲ ಜವಾಬ್ದಾರಿ ಜೈ ಮೋದಿ ಸರ್ಕಾರ.